ಕರ್ನಾಟಕದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನ ಹೆಸರಾಂತ ಉದ್ಯಮ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಬಾಲಿವುಡ್ ಸೂಪರ್ ಸ್ಟಾರ್ ಆದಂತಹ ಶಾರುಖ್ ಖಾನ್ ಅವರನ್ನು ತನ್ನ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜುಲೈ 12ರಂದು ಘೋಷಣೆ ಮಾಡಿತು. ಬಹುನಿರೀಕ್ಷಿತ ಕಾರ್ಯಕ್ರಮವು ಮಂಗಳೂರಿನ ವಿಜಯ್ ಭಾರತ್ ಮಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಈ ಸಮಾರಂಭದಲ್ಲಿ ಜಿಲ್ಲೆಯ ಪ್ರಮುಖ ಮಾಧ್ಯಮದ ಪ್ರತಿನಿಧಿಗಳು, ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳು ಮತ್ತು ಸಿನಿಮಾ ಜಗತ್ತಿನ ತಾರೆಗಳು ಭಾಗವಹಿಸಿದ್ದರು. ಈ ಘೋಷಣೆ ವಿಶೇಷ ಏಕೆಂದರೆ ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಶಾರುಖ್ ಖಾನ್ ಅವರು ಯಾವುದೇ ಬ್ರ್ಯಾಂಡ್ಗೆ ಅಂಬಾಸಿಡರ್ ಆಗಿರುವುದು. ಈ ಮೂಲಕ ರೋಹನ್ ಕಾರ್ಪೊರೇಷನ್ ಮಂಗಳೂರು ನಗರವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಸಮಾರಂಭದ ಪ್ರಮುಖ ಆಕರ್ಷಣೆ ಎಂದರೆ ಬೃಹತ್ ಪರದೆಯ ಮೇಲೆ ಪ್ರದರ್ಶಿಸಲಾದ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ವಿಡಿಯೋ. ಈ ವಿಡಿಯೋದಲ್ಲಿ ರೋಹನ್ ಕಾರ್ಪೊರೇಷನ್ನ ಸ್ಫೂರ್ತಿದಾಯಕ ಪಯಣ ಮತ್ತು ಶಾರುಖ್ ಖಾನ್ ಅವರ ಶ್ರಮ ಮತ್ತು ವ್ಯಕ್ತಿತ್ವ ತುಂಬಿದ ಯಶೋಗಾಥೆಯನ್ನು ಅದ್ಭುತವಾಗಿ ಪ್ರಸ್ತುತಗೊಂಡಿತ್ತು. In my world of cinema, they tell me you're so gifted. I tell them I'm not. I didn't have a gift. All I had was a dream and where I wanted to be and the will to work hard for it. Real hard. Success doesn't manifest overnight. It trickles in slowly when you keep at it. One day at a time. One brick at a time. Only if you don't give up. And then, maybe about 3 decades later, you get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion and dedication to have built success. One day at a time, one brick at a time. Rohan Corporation India Private Limited, signature of trust. Ladies and gentlemen, for the very first time in Karnataka, in Mangalore, one brand has been associated with the global icon Shahrukh Khan. Let's bring the man up here today onto the stage. ಸಂಸ್ಥಾಪಕರಾದ ಡಾಕ್ಟರ್ ರೋಹನ್ ಮೊಂತೆರೊ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಶಾರುಖ್ ಖಾನ್ ಅವರಂತಹ ಪ್ರಭಾವಿ ವ್ಯಕ್ತಿತ್ವ ನಮ್ಮ ಜೊತೆಗೆ ಇರುವುದರಿಂದ ನಮ್ಮ ಯಶಸ್ಸು ಕೂಡ ಇನ್ನೂ ಎತ್ತರಕ್ಕೆ ವಿಸ್ತರಿಸುವಲ್ಲಿ ಹೊಸ ಆತ್ಮವಿಶ್ವಾಸ ಬಂದಿದೆ. ಇದು ಶಕ್ತಿಯುತ ಸಹಭಾಗಿತ್ವದ ಹೊಸ ಅಧ್ಯಾಯದ ಪ್ರಾರಂಭ ಎಂದು ಹೇಳಿದರು. ಮಂಗಳೂರು ನಗರ ದೃಷ್ಟಿಯಿಂದ, ನಂಬರ್ 2 ನನ್ನ ವ್ಯಾಪಾರದ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ನಾನು ಮಾಡಿದ ಕೆಲಸ ಏನೆಂದರೆ, ನಮ್ಮದು ಎಲ್ಲರಿಗೂ ಪರಿಚಯ ಉಂಟು. ಆದರೆ ನಮ್ಮ ಈ ಮಂಗಳೂರು ನಗರವನ್ನು ನಾವು ಒಂದು ಗ್ಲೋಬಲ್ ಲೆವೆಲ್ಗೆ ಕೊಂಡೋಗ್ಬೇಕು. ನೋಡಿ, ಈ ಒಂದು ವಿಷಯದಿಂದ ಅವರು ಮಂಗಳೂರನ್ನು ನೋಡ್ತಾ ಇರ್ತಾರೆ. ಹೊರಗಿನ ದೇಶದವರು ಎಲ್ಲರೂ ಮಂಗಳೂರನ್ನು ಇದೊಂದು ಗ್ಲೋಬಲ್ ಬ್ರ್ಯಾಂಡ್, ಆ ಗ್ಲೋಬಲ್ ಬ್ರ್ಯಾಂಡ್ ಇಂದ ಎಲ್ಲರೂ ನೋಡ್ತಾ ಇದ್ದಾರೆ ಮಂಗಳೂರು. ಹೀಗೆ ಮಂಗಳೂರು ಒಳ್ಳೆದಾದ್ರೆ ನಮ್ಮ ವ್ಯಾಪಾರ ಸಹ ಮೇಲೆ ಹೋಗ್ತದೆ. ನಮಗೂ ಎಲ್ಲರಿಗೂ, ನಂದೊಂದಲ್ಲ, ಎಲ್ಲರಿಗೂ ಒಂದು ಅದರ ಇಂಪ್ಯಾಕ್ಟ್ ಸಿಗ್ತದೆ. ಹಾಗಾಗಿ ಮಂಗಳೂರು ನಗರವೂ ಬೆಳೆಯಬೇಕು, ನಾವು ಬೆಳೆಯಬೇಕು, ಇದೊಂದು ಉದ್ದೇಶ. ಹಾಗಾಗಿ ನಾನು ಹೆಜ್ಜೆ ಇಟ್ಟಿದ್ದೇನೆ, ಅದು ನನಗೆ ಒಳ್ಳೆ ಎಂದು ಕಾಣಿಸಿತು. ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕಿ ರೀನಾ ಡಿಸೋಜ ಅವರು ಆಕರ್ಷಕವಾಗಿ ನಿರೂಪಿಸಿದರು. ಈ ಘೋಷಣೆ ಕೇವಲ ಬ್ರ್ಯಾಂಡ್ ಪ್ರಚಾರವಲ್ಲ, ಇದು ಮಂಗಳೂರಿನ ಅಭಿವೃದ್ಧಿಯ ಹಾದಿಯಲ್ಲಿ ಮತ್ತೊಂದು ಸಾಂದರ್ಭಿಕ ಹೆಜ್ಜೆ. 32 ವರ್ಷಗಳ ಅನುಭವ, 5,000ಕ್ಕೂ ಹೆಚ್ಚು ಸಂತುಷ್ಟ ಕುಟುಂಬಗಳು ಮತ್ತು 25ಕ್ಕೂ ಹೆಚ್ಚು ಯಶಸ್ವಿ ಯೋಜನೆಗಳೊಂದಿಗೆ ರೋಹನ್ ಕಾರ್ಪೊರೇಷನ್ ಇದೀಗ ಒಂದು ಜಾಗತಿಕ ಹಾದಿಗೆ ಕಾಲಿಟ್ಟಿದೆ. ರೋಹನ್ ಕಾರ್ಪೊರೇಷನ್ ಮತ್ತು ಶಾರುಖ್ ಖಾನ್ ಅವರ ಈ ಮಹತ್ವದ ಹೆಜ್ಜೆ ಮಂಗಳೂರಿನ ಹೆಮ್ಮೆ ಮಾತ್ರವಲ್ಲ, ಕರ್ನಾಟಕದ ಗರಿಮೆಯ ಪ್ರತಿಬಿಂಬವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.